ಕುಂದಾಪುರದ ಬಂಡಾರ್ ಕ್ರಾಸ್ ಕಾಲೇಜಿನ ಸಮೀಪದ ಕೆನರಾ ಬ್ಯಾಂಕಿನ ಆವರಣದಲ್ಲಿ ಬ್ಯಾಂಕ್ ಗ್ರಾಹಕರಿಗೆ ವಿವಿಧ ರೀತಿಯ ಸಾಲ ಸೌಲಭ್ಯಗಳ ಬೃಹತ್ ಚಿಲ್ಲರೆ ಸಾಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆನರಾ ಬ್ಯಾಂಕಿನ ಮಣಿಪಾಲ ವೃತ್ತ ಕಚೇರಿಯ ಜನರಲ್ ಮ್ಯಾನೇಜರ್ ರಾಮನಾಯ್ಕ ವಹಿಸಿದ್ರು. ಈ ವೇಳೆ ಮಾತನಾಡಿದ ಇವರು, ದಿನೇ ದಿನೇ ಬೇರೆ ಬೇರೆ ರೀತಿಯ ಆನ್ಲೈನ್ ವಂಚನೆಗಳು ನಡೆಯುತ್ತಿದ್ದು, ಈ ಬಗ್ಗೆ ಗ್ರಾಹಕರು ಎಚ್ಚರಿಕೆ ವಹಿಸಬೇಕು. ನಿಮ್ಮ ಬ್ಯಾಂಕ್ ದಾಖಲೆಯ ಮಾಹಿತಿಯನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಬ್ಯಾಂಕಿನಿಂದ ಯಾರೂ ಸಹ ಕರೆ ಮಾಡಿ ನಿಮ್ಮ ದಾಖಲೆಗಳನ್ನ ಕೇಳುವುದಿಲ್ಲ. ನಕಲಿ ಕರೆಗಳ ಬಗ್ಗೆ ಗ್ರಾಹಕರು ಜಾಗೃತಿ ವಹಿಸಿ ಎಂದರು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಸಾಲ ಸೌಲಭ್ಯಗಳ ಕುರಿತಂತೆ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಸಚ್ಚಿದಾನಂದ ಛಾತ್ರ ಹಾಗೂ ಅನೇಕರು ಉಪಸ್ಥಿತರಿದ್ದರು. श्री गुरुराज गाणिगा, श्री परमेश्वर गाणिगा, ओके सर, श्री प्रसन्ना शेट्टी, श्रीमती दीक्षा, मिस रक्षा, श्री विजया, श्री हरीश, श्रीमती मालती, ओके ನಾನು ಮಣಿಪಾಲದಲ್ಲಿ ಜೂನ್ 8ಕ್ಕೆ ಚಾರ್ಜ್ ತಗೊಂಡಿದ್ದೆ. ಆವಾಗಿನಿಂದ ಕುಂದಾಪುರಕ್ಕೆ ಬರಬೇಕು, ಕುಂದಾಪುರದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತುಂಬ ದಿನದಿಂದ ಕಾಯ್ತಾ ಇದ್ದೆ. ನನಗೆ ಕುಂದಾಪುರ ಅಂತ ಹೇಳಿದರೆ ತುಂಬ ಇಷ್ಟ. ನಾವು ಕಾಲೇಜಲ್ಲಿ ಕಲಿತಾ ಇರುವಾಗ ತುಂಬ ಕುಂದಾಪುರದ ಮಕ್ಕಳು ನಮ್ಮೊಟ್ಟಿಗಿದ್ರು. ಇವಾಗಲೂ ಒಂದು ಮಾತು ಮಾತ್ರ ನನಗೆ ನೆನಪಿದೆ, ಕಾಂಬಕ್ಕಿಲ್ಲ ಕೇಂಬಕ್ಕಿಲ್ಲ ತಿಂಬದು ತಿಂಬದೆ ಅಂತ ಹೇಳಿ. ಹೌದು. ಸೊ ಕುಂದಾಪುರ ಭಾಷೆ ಅಂತ ಹೇಳಿದ್ರೆ ಅದನ್ನ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ವಾಟ್ಸಪ್ ಎಲ್ಲ ತುಂಬಾ ಜೋಕ್ಸ್ಗಳನ್ನ, ಇಲ್ಲಿಯ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಇವತ್ತು ನಮ್ಮ ಕಾಳಿ ಸಾಹೇಬರು ಹೇಳಿದಂಗೆ ನಮ್ಮ ಮಣಿಪಾಲ್ ಸರ್ಕಲಿನಿಂದ ನಮ್ಮ ಎಲ್ಲ 6 ರೀಜನ್ ಆಫೀಸ್ಗಳಲ್ಲಿ ಈ ಒಂದು ರಿಟೇಲ್ ಲೋನ್ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ಮಣಿಪಾಲದಲ್ಲಿ, ಮಧ್ಯಾಹ್ನ ಕಾರ್ಕಳದಲ್ಲಿ ಮತ್ತು ಇವತ್ತು ಸಂಜೆ ಈಗ ಇಲ್ಲಿ ಕುಂದಾಪುರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯಗೂ ತಾನೊಂದು ತನ್ನದೇ ಆದಂತಹ ಮನೆಯನ್ನು ಕಟ್ಟಬೇಕು ಅಥವಾ ಮನೆಯನ್ನು ಹೊಂದಬೇಕು ಅಂತೇಳಿ ಒಂದು ಕನಸಿರುತ್ತೆ. ನಿಮ್ಮ ಕನಸನ್ನು ನನಸಾಗಲಿಕ್ಕೆ ನಮ್ಮ ಕೆನರಾ ಬ್ಯಾಂಕು ಸದಾ ಸನ್ನದ್ಧವಾಗಿರುತ್ತೆ. ಆ ನಿಟ್ಟಿನಲ್ಲಿ ಕಳೆದ ಸುಮಾರು 1 ವರ್ಷಗಳಿಂದ ಸತತ ನಾವು ಇಂತಹ ಒಂದು ಸಮಾವೇಶವನ್ನು ಹಲವಾರು ಕಡೆ ನಡೆಸ್ತಾ ಬಂದಿದ್ದೀವಿ. ಇವತ್ತು ಸುಮಾರು 80ಕ್ಕೂ ಅಧಿಕ ಲೋನ್ ಸ್ಯಾಂಕ್ಷನ್ ಅನ್ನು ನಾವು ಇಲ್ಲಿ ಮಾಡಲಿಕ್ಕಿದ್ದೀವಿ.